ಬ್ಲಡ್ ಡೋನರ್ಸ್ ಮಂಗಳೂರು ಮತ್ತು ಸ್ಪೇಸ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಮಂಗಳೂರು ಫಾದರ್ ಮುಲ್ಲರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ತಲಕ್ಕಿ ಜಂಕ್ಷನ್ನಲ್ಲಿ ನಡೆಯಿತು. ಬ್ಲಡ್ ಡೋನರ್ಸ್ ಮಂಗಳೂರು ಇದರ ಅಧ್ಯಕ್ಷ ಸಿದ್ದಿಕ್ ಮಂಜೇಶ್ವರ, ಪ್ರಧಾನ ಕಾರ್ಯದರ್ಶಿ ನವಾಜ್ ಕೊಲ್ಲಕೋಡಿ, ಸದಸ್ಯರಾದ ಸಿರಾಜ್ ಪಜೀರ್, ಫಯಾಸ್ ಮಾಡೂರು, ನೌಫಲ್ ಬಜ್ಪೇಯಿ, ಇಮ್ರಾನ್ ಮೊಂಟೆಪದವು ಮೊದಲಾದವರು ಉಪಸ್ಥಿತರಿದ್ದರು. ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್, ಚಾರಿಟಿ ಕ್ಲಬ್ ಇದರ ಆಶ್ರಯದಲ್ಲಿ ಮತ್ತು ಬ್ಲಡ್ ಡೋನರ್ಸ್ ಮ್ಯಾಂಗ್ಳೂರ್ ಮತ್ತು ಫಾದರ್ ಮುಲ್ಲರ್ ಹಾಸ್ಪಿಟಲ್ ಇದರ ಸಹಯೋಗದೊಂದಿಗೆ ಸ್ಪೈಸ್ ಚಾರಿಟಿ ಕ್ಲಬ್ ಆಯೋಜಿಸಿದಂಥ ರಕ್ತದಾನ ಶ್ರೇಷ್ಠದಾನ ಎಂಬ ಧ್ಯೇಯವನ್ನು ಇಟ್ಟುಕೊಂಡು ಆರಂಭಿಸಿದಂಥ ಈ ರಕ್ತದಾನವು ಇನ್ನಷ್ಟು ದಿವಸಗಳ ಕಾಲ ಈ ಸ್ಪೈಸ್ ಕ್ಲಬ್ ಹಾಗೂ ಬ್ಲಡ್ ಡೋನರ್ಸ್ ಮ್ಯಾಂಗ್ಳೂರು ಇನ್ನಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಡೆಯನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಹಲವಾರು ಒಳ್ಳೆ ಚಾರಿಟಿ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇರ್ತಾರೆ ತಲಪಿ ಸ್ಪೈಸ್ ಸ್ಪೋರ್ಟ್ಸ್ ಕ್ಲಬ್ನವರು. ಅದೇ ಪ್ರಕಾರ ಈ ಸರಿ ರಕ್ತದಾನ ಶಿಬಿರವನ್ನು ಸಹ ಇವರನ್ನು ಆಯೋಜಿಸಿದ್ದಾರೆ. ಇದು ಸಹ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನು ಮುಂದೆಯೂ ಇಂಥ ಕಾರ್ಯಕ್ರಮಗಳನ್ನು ಹಲವು ಮಾಡ್ತೀರಿ ಎಂಬ ಭರವಸೆಯನ್ನು ಸಹ ನಮಗೆ ಕೊಟ್ಟಿದ್ದಾರೆ. ನಾವು ಬ್ಲಡ್ ಡೋನರ್ಸ್ ಮಂಗಳೂರು ಇದರ ವತಿಯಿಂದ